ಬಂಟಿ ಬಾಬಾ ಇದ್ದಾನೆ. ಅದ 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 ನೋ ಬಂಟಿ, ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್. ಬಂಟಿ ನೋಡಿ ಹೇಗಾಗಿದ್ದಾನೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನೀವು ತುಂಬ ಸ್ಪೆಷಲ್ ನೋಡಲಿಕ್ಕಿದ್ದೀರಿ. ಎಂತ ಅಂತ ಹೇಳಿದರೆ, ನಾನು ನನ್ನ ತಂಗಿ, ನನ್ನ ಗಂಡ, ತಂಗಿಯ ಮಗಳೆಲ್ಲ ನಾವು ಮಂಗಳೂರಲ್ಲಿ ಒಂದು ಮದುವೆ ಫಂಕ್ಷನ್ಗೆ ಹೋಗ್ತಾ ಇದ್ದೇವೆ. ಇದು ಯಾರ ಮದುವೆ ಅಂತ ಹೇಳಿದರೆ, ನನ್ನ ದೊಡ್ಡಮ್ಮನ ಮಗನ ಮಗಳ ಮದುವೆಗೆ ಹೋಗ್ತಾ ಇದ್ದೇವೆ. ಸೌತ್ ಇಂಡಿಯನ್ ಮ್ಯಾರೇಜ್ ಫಂಕ್ಷನ್ ಮತ್ತು ಸೌತ್ ಇಂಡಿಯನ್ ಮ್ಯಾರೇಜ್ ಲಂಚ್ ಇವತ್ತು ನೀವು ಎಂಜಾಯ್ ಮಾಡಲಿಕ್ಕಿದ್ದೀರಾ. ಸೊ ಕೀಪ್ ವಾಚಿಂಗ್. ಇದು ನೋಡಿ, ಇಡ್ಲಿ ಸಾಂಬಾರು ಬಂದಿದೆ ನನಗೆ. ಮದುವೆ ಮನೆಗೆ ಹೊರಟದು ಇಡ್ಲಿ ಇಲ್ಲಿ ತಿಂದು ಹೋಗುದು. ಶಿವಾನಿಯನ್ನು ನೋಡಿ, ಅಲ್ಲ ಸೈಡ್ ಅಲ್ಲ. ಇದು ನಾನು ಮಾಡಿದ ಚಟ್ನಿ ಪುಡಿ. ಫ್ಯಾನ್ ಇಲ್ಲದ ಕಡೆ ಸೀಟ್ ಇಟ್ಟರು. ಇಲ್ಲಿ ನಮಗೆ ತಿನ್ನಲಿಕ್ಕೆ ಆಗುದಿಲ್ಲ, ಬೆವರ್ತಾ ಉಂಟು. ಐಟಮ್ ತುಂಬ ಉಂಟು, ಬಾಯಲ್ಲಿ ಅಲ್ಲ, ಬಾಯಿಂದ ಮೇಲೆ ನೀರು ಬರ್ತಾ ಉಂಟು ನಮಗೆ. ಇವನಿ ಹೇಗೆ ಆಗ್ತಾ ಉಂಟು? ನಿನ್ನ ಅಮ್ಮ ಪ್ಲೇಸ್ ಇಟ್ಟರು. ಹೌದು, ಇದೆಂತ ಎಂತ ಹೇಳಿದ ನೀವು? ಸಿಜ್ವಾನ್ ರೈಸ್ ಅಂದರೆ ಇದು ಸೆಮಿ ಸೌತ್ ನಾರ್ತ್ ಮೀಲ್ ಕೊಂಬು. ಎಂತ ಬರ್ಫಿ? ಹಾಂ, ಬಟರ್ ಸ್ಕಾಚ್. ಹಾಂ, ಗ್ರೀನ್ ಆ್ಯಪಲ್. ನಿಂಗೆ ಎಂತ ಬೇಕು? ಗ್ರೀನ್ ಆ್ಯಪಲ್. ಹೇಗುಂಟು? ಇದು ಜೀರಾ, ಇದು ಗ್ರೀನ್ ಆ್ಯಪಲ್. ಫ್ರೆಶ್ ಲೈಮ್ ಮಾಡೋ ನಾರ್ಮಲ್ ನಮ್ಮ. ಎಂತ ಇದು? ಲೈಮಾ? ಒಳ್ಳೆದುಂಟಾ? ಹಾಗೆ ನಾವು ಊಟದ ಬಳಿಕ ಸ್ವೀಟ್ ಬೀಡ ತಿಂದು ಜ್ಯೂಸ್ ಕುಡಿದು, ಜ್ಯೂಸಲ್ಲಿ ಕೂಡ ಬೇರೆ ಬೇರೆ ನಮೂನೆದ್ದು ಜ್ಯೂಸ್ ಇತ್ತು. ಒಂದು 4 ಟೈಪ್ಸ್ ಇದ್ದಿತ್ತು.
ಅದೆಲ್ಲ ಕುಡ್ದು ಆಗುವಾಗಲೇ ಹೊಟ್ಟೆ ಫುಲ್ಲಾಗಿದೆ. ಆದರೆ ಸಹ ಇಲ್ಲಿ ಐಸ್ ಕ್ರೀಮನ್ನು ನೋಡುವಾಗ ಬಾಯಲ್ಲಿ ಯಾರಿಗೆ ತಾನೇ ನೀರು ಬರೋದಿಲ್ಲ ಹೇಳಿ. ಸೊ ಇಲ್ಲಿ ಬಂದು ನೋಡುವಾಗ ವೆನಿಲಾ ಫ್ಲೇವರ್ ಇದು ಫ್ರೂಟ್ ಸಲಾಡ್ ಇವರು ರೆಡಿ ಮಾಡ್ತಾಯಿದ್ರು ನೋಡಿ. ಎಷ್ಟು ಚಂದ ಮಾಡಿ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನೋಡಿ. ಅದನ್ನು ನೋಡುವಾಗಲೇ ಹೊಟ್ಟೆ ಫುಲ್ಲಾಗಿದೆ ಸಹ ಮತ್ತೆ ಮತ್ತೆ ತಿನ್ನುವ ಅಂತ ಅನ್ನಿಸ್ತಾ ಇತ್ತು. ತಿನ್ನುವ ಕ್ರಮ ಹೇಗೆ ನೋಡಿ. ಎಂತ ಇದು ಪನ್ನೀರ್ ರೋಲ್ ಹಾಗೆ ಕಾಣ್ತದೆ. ಇವತ್ತೊಂದು ನಮಗೆಲ್ಲ ಡಯಟಿಗೆ ರಜೆ. ಡಯಟ್ ನಾನು ಮತ್ತೆ ಒಂದು ಚಾಲೆಂಜಲ್ಲಿ ಇದ್ದೇವಲ್ಲ, ಫುಲ್ ಫ್ರೂಟ್ ಡಯಟಲ್ಲಿ ಇದ್ದೇವೆ. ಹಾಗೆ ಫ್ರೂಟ್ಸ್ ತಿನ್ನೋದು ಈಗ. ಅದರೊಟ್ಟಿಗೆ ಐಸ್ ಕ್ರೀಮ್ ತಿನ್ನೋದು, ಕೊಟ್ಟು ಕರ್ಮ ಡಯಟ್.